ಈಗ ಕುಮಾರಿ ರೊಮೋನಾ ಅವರ ಪ್ರತಿಭೆ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಬಾಲ ಪುರಸ್ಕಾರ ಪ್ರಶಸ್ತಿಯನ್ನು ಅವಳು ಹಿಂದೆ ಗೆದ್ದಂಥ ಒಂದು ನಮ್ಮ ಊರಿನ ಹುಡುಗಿ. ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಅವಳ ಹತ್ರ ಫೋನ್ನ ಮೂಲಕ ಹಿಂದೆ ಸಂಭಾಷಣೆ ಮಾಡಿದರು ಬಾಲ ಪುರಸ್ಕಾರ ಸಿಕ್ಕಿದಂಥ ಸಮಯದಲ್ಲಿ. ಬಹುಶಃ ಇವತ್ತು ನಮಗೆಲ್ಲರಿಗೂ ಸ್ಫೂರ್ತಿ ಕೊಡುವಂಥ, ಇಡೀ ಮಂಗಳೂರಿನ ಮತ್ತು ಕರ್ನಾಟಕಕ್ಕೆ ಸ್ಫೂರ್ತಿ ತರುವಂಥ ಹೆಮ್ಮೆಯ ವಿಷಯ. ನಮ್ಮ ಮಣ್ಣಿನ ಸಂಸ್ಕೃತಿಯ, ನಮ್ಮ ಸಂಸ್ಕಾರದ, ನಮ್ಮ ಇತಿಹಾಸದ ಒಂದು ಭಾಗವಾದಂಥ ಭರತನಾಟ್ಯಮನ್ನು ವರ್ಲ್ಡ್ ಗೋಲ್ಡನ್ ರೆಕಾರ್ಡ್ಸ್ ಏನಿದೆ ಅದರ ಮೂಲಕ 7 ದಿನಗಳ ಸತತವಾಗಿ ಭರತನಾಟ್ಯಮನ್ನು ಪ್ರದರ್ಶನ ಮಾಡ್ತಾ, ನೃತ್ಯವನ್ನು ಮಾಡ್ತಾ ಇವತ್ತು ನಮ್ಮ ಏನು ವರ್ಲ್ಡ್ ರೆಕಾರ್ಡನ್ನು ಬ್ರೇಕ್ ಮಾಡಿದ್ದಾರೆ. ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ. ಮತ್ತು ಬೇರೆ ಅವಳಿಗೆ ಕಲಿಸಿದಂಥ ಟೀಚರ್ಸ್ ಇರ್ಬೋದು, ಗುರುಗಳಿರ್ಬೋದು, ಅವಳ ಹೆತ್ತ ತಂದೆ ತಾಯಿರು ಇರ್ಬೋದು, ಮತ್ತು ಎಲೋಷಿಯಸ್ನ ವೈಸ್ ಚಾನ್ಸಲರ್ ಹತ್ರ ಸಹ ಮಾತಾಡಿದೆ. ಅವರು ಸಹ ಫಾದರ್ ಅವರು ಸಹ ಬಹಳ ಒಂದು ಸಪೋರ್ಟನ್ನು ಮಾಡಿದ್ದಾರೆ ಇವಳಿಗೆ. ಡೆಲ್ಲಿಯಲ್ಲಿರ್ಬೋದು, ಇಲ್ಲಿ ಎಲ್ಲ ಸಹ ಸಪೋರ್ಟನ್ನು ಮಾಡಿದ ಕಾರಣಕ್ಕಾಗಿ ಇದೊಂದು ಆಗಿದೆ. ನಮಗೆಲ್ಲರಿಗೂ ಹೆಮ್ಮೆಯ ಕ್ಷಣ. ಗೋಲನ್ನು ಮುಟ್ಟಲಿಕ್ಕೆ ತುಂಬ ಕಷ್ಟಪಟ್ಟಿದ್ದಾಳೆ. 7 ದಿನ ನಿದ್ದೆ ಇಲ್ಲದೆ ಯಾರಿಗೂ ಇರೋದು ಒಂದು ದಿವಸವೇ ನಮಗೆ ಇರಲಿಕ್ಕೆ ಸಾಧ್ಯ ಇಲ್ಲ. ನಿದ್ದೆಯನ್ನು ಬಿಟ್ಟು ಇಡೀ ದಿನ ಡ್ಯಾನ್ಸ್ ಮಾಡೋದಂದರೆ ಒಂದು ಸಾಹಸವೇ ಸರಿ ಅವಳದು. ಎವ್ರಿ ನೈಟ್ ಅವಳಿಗೆ ನಿದ್ದೆ ಬರುವಾಗ ನಾವು ಹುರಿದುಂಬಿಸ್ಲಿಕ್ಕೋಸ್ಕರ ಆಡಿಯನ್ಸ್ಗೋಸ್ಕರ ಕಾಯ್ತಿದ್ವಿ. ಇಲ್ಲಿದ್ರೆ ಇಲ್ಲಿ ಇದ್ದವರೆಲ್ಲ ಆಡಿಯನ್ಸ್ ಆಗಿದ್ದರು. ಇದೆಲ್ಲ ನಮ್ಮ ಟೀಮ್, ಸೌರಭ ಟೀಮ್. ಸೊ ನನಗೆ ತುಂಬ ಖುಷಿ ಆಗ್ತುಂಟು ಅವಳು ಕಂಪ್ಲೀಟ್ ಮಾಡಿದ್ದು. ತುಂಬ ಕಷ್ಟಪಟ್ಟಿದ್ದಾಳೆ. ನಿಮ್ಮೆಲ್ಲರ ಸಪೋರ್ಟ್ ಸಿಕ್ಕಿದೆ. ತುಂಬ ಥ್ಯಾಂಕ್ಸ್ ಎಲ್ಲರಿಗೆ ಸಹ. ಎಲ್ಲರೂ ಬಂದು ಅವಳಿಗೆ ಸಪೋರ್ಟ್ ಮಾಡಿದ್ದೀರಿ. ಕಾನ್ಫಿಡೆನ್ಸ್ ಇತ್ತು. ಅವಳ ಡೆಡಿಕೇಶನ್ ಆಗಿರ್ಬೋದು, ಅವಳ ನೃತ್ಯಕ್ಕಿರುವ ಡಿಸಿಪ್ಲಿನ್ ಆಗಿರ್ಬೋದು, ಅವಳ ಛಲ ಇರ್ಬೋದು. ಅದು ಯಾವತ್ತು ಹಿಂದೆಯಿಂದ ನಾವು ನೋಡ್ಕೊಂಡು ಬಂದವರು, ನಮ್ಮ ಜೊತೆ ಇದ್ದವಳಲ್ಲ. ಸೊ ಅದು ಅಚೀವ್ ಮಾಡ್ತಾಳೆ ಅಂತ ತುಂಬ ನಂಬಿಕೆ ಇತ್ತು. ಅದನ್ನು ಅವಳು ಸಾಧಿಸಿ ತೋರಿಸಿದ್ದಾಳೆ. ನಮಗೆಲ್ಲರಿಗೆ ತುಂಬ ಖುಷಿ ಆಗ್ತುಂಟು. ನಾವು ನಮ್ಮಿಂದ ಆದಷ್ಟು ನಾವು ಅವಳಿಗೆ ಸಪೋರ್ಟ್ ಮಾಡಿದ್ದೀವಿ. ದಿನ ಡೇ ಆ್ಯಂಡ್ ನೈಟ್ ನಾವು ಬಂದು ಅವಳಿಗೋಸ್ಕರ ಇಲ್ಲಿ ಚಿಯರ್ ಮಾಡಬೇಕು. ಯಾಕಂದರೆ ನಿದ್ದೆ ಒಬ್ಬ ಪರ್ಸನಿಗೆ ತುಂಬ ಮುಖ್ಯ ಆಗ್ತದೆ. ಒಂದು ಆರೋಗ್ಯ ಆಗಿರ್ಬೋದು, ಆರೋಗ್ಯವನ್ನು ಎತ್ತಿ ಹಿಡಿಯುವುದು ಈ 7 ದಿನದಲ್ಲಿ ಅವಳು ಕಂಟಿನ್ಯೂ ಮಾಡೋದನ್ನು ತುಂಬ ಕಷ್ಟಪಟ್ಟಿದ್ದಾಳೆ. ಅವಳ ಆರೋಗ್ಯದ ತೊಂದರೆ ಏನಿರಲಿಲ್ಲ, ಆದರೆ ಮೆಂಟಲಿ ಅವಳು ಇಲ್ಲಿ ಇರಬೇಕಂದ್ರೆ ನಾವು ಅವಳನ್ನು ಅಷ್ಟು ಹುರಿದುಂಬಿಸಬೇಕಾಗ್ತದೆ. ಈಚ್ ಮಿನಿಟ್ ಆ್ಯಂಡ್ ಈಚ್ ಸೆಕೆಂಡ್ ಇಂಪಾರ್ಟೆಂಟ್ ಆಗ್ತದೆ ಅವಳನ್ನು ಹುರಿದುಂಬಿಸ್ಲಿಕ್ಕೋಸ್ಕರ. ಇಲ್ಲದಿದ್ರೆ ಅವಳು ಲಾಸ್ಟ್ ಆಗಿ ಹೋಗ್ತಾಳೆ ಅವಳ ಝೋನಿಂದ. ಯಾಕಂದರೆ ನಿದ್ದೆ ಇಲ್ಲದೆ ಇದೆಲ್ಲ ಆಗೋದು. ಸೊ ಅದನ್ನು ಇದಕ್ಕೆಲ್ಲ ನಮಗೆ ಎಲ್ಲರಿಗೆ ಸಾಧನೆಗೆ, ನಮ್ಮ ಕೀರ್ತಿಗೆ ಅವಳ ತಂದೆ, ಅವಳ ತಾಯಿ ಮತ್ತು ನಮ್ಮ ಡ್ಯಾನ್ಸ್ ಟೀಚರ್ ಡಾಕ್ಟರ್ ಶ್ರೀವಿದ್ಯಾ ಅವರು ಅವಳ ಬೆನ್ನೆಲುಬಾಗಿ ನಿಂತಿದ್ದಾರೆ. ತುಂಬ ಖುಷಿ ಆಗ್ತುಂಟು ಇವತ್ತು ಅವಳು ಅಚೀವ್ ಮಾಡಿದ್ದು. ನಮಗೆಲ್ಲರಿಗೆ ಅವಳ ಬಗ್ಗೆ ಹೆಮ್ಮೆ ಉಂಟು. ಥ್ಯಾಂಕ್ ಯು. ನಾನು ತುಂಬ ಖುಷಿ ಆಗ್ತುಂಟು, ಹೇಳಲಿಕ್ಕೆ ಮಾತುಗಳಿಲ್ಲ. ಅದು ನನ್ನ ಹೆಸರು ಪ್ರಜ್ಞಾ ಅಂತ, ಅವಳ ಡ್ಯಾನ್ಸ್ ಒಟ್ಟಿಗೆ ಡ್ಯಾನ್ಸ್ಮೇಟ್. ಥ್ಯಾಂಕ್ ಯು. ನಮಸ್ಕಾರ. ಭರತನಾಟ್ಯ ಕ್ಷೇತ್ರದಲ್ಲಿ, ಅದರ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರಿಬೇಕಾದಂತಹ ಒಂದು ದೊಡ್ಡ ದಾಖಲೆಯನ್ನು ಇವತ್ತು ನಮ್ಮ ತುಳುನಾಡಿನ ಕುವರಿ ರೆಮೋನಾ ಇಬೆಟ್ ಪೆರೇರಾ ಒಂದು ದೊಡ್ಡ ಮಹತ್ತಾದ ಸಾಧನೆ ಅಂತ ಹೇಳೋದಿಲ್ಲ, ಅದನ್ನು ನಾನು ವಿಸ್ಮಯ ಅಂತ ಹೇಳ್ತೇನೆ. ಏಕೆಂದರೆ ಸುಮಾರು 170 ಗಂಟೆಗಳ ಕಾಲ ನಿದ್ರೆ ಇಲ್ಲದೆ ಕೂತ್ಕೊಳ್ಳುವಂಥದ್ದೇ ಒಂದು ದೊಡ್ಡ ದಾಖಲೆ. ಅಂಥದ್ರಲ್ಲಿ ಮನಸ್ಸನ್ನು ಮತ್ತು ದೇಹವನ್ನು ಎರಡನ್ನೂ ಸಮತೋಲನದಲ್ಲಿ ಇಟ್ಕೊಂಡು ಆ 170 ಗಂಟೆಗಳ ಕಾಲ ನೃತ್ಯವನ್ನು ಮಾಡುವಂಥದ್ದು ಅಂತ ಹೇಳಿದರೆ ಬಹಳ ಒಂದು ದೊಡ್ಡ ವಿಸ್ಮಯ ಅಂತ ನಾನು ಹೇಳ್ತೇನೆ. ಬಹಳ ಒಂದು ದೈವಿಕವಾದಂತಹ ಒಂದು ಸಾಹಸ. ಇವತ್ತಿನ ಸಂತ ಅಲೋಷಿಯಸ್ ಶಾಲೆಯ ಈ ರಾಬರ್ಟ್ ಸಿಕ್ವೇರಾ ಹಾಲ್ನಲ್ಲಿ ಕಳೆದ ಸೋಮವಾರ 10 ಗಂಟೆಗೆ ಅವಳು ನೃತ್ಯದ ದಾಖಲೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು. ಇವತ್ತು ಬೆಳಿಗ್ಗೆ 10 ಗಂಟೆಗೆ ನೃತ್ಯಾದಿ ದೇವತೆಯಾದಂತಹ ನಟರಾಜನ ಒಂದು ನರ್ತನವನ್ನು ಮಾಡ್ತಾ ಇದ್ದು, ಸರಸ್ವತಿ ದೇವಿಯ ನೃತ್ಯವನ್ನು ಮಾಡ್ತಾ ಇದ್ದು. ನಾನು ಯಾವ ರೀತಿ ಕೊರಿಯೋಗ್ರಫಿ ಮಾಡಿದೇನೋ ಅದೇ ರೀತಿ ಈ 170 ಗಂಟೆಗಳ ನಂತರವೂ ಕೂಡ ಅದೇ ಕೊರಿಯೋಗ್ರಫಿಯನ್ನು ತಲೆಯಲ್ಲಿ ಇಟ್ಟುಕೊಂಡು ಮಾಡಬೇಕು ಅಂತ ಹೇಳಿದರೆ ಅವಳ ಮನಸ್ಸಿನ ಸ್ಥೈರ್ಯ ಎಷ್ಟರ ಮಟ್ಟಿಗಿದೆ ಅಂತ ಹೇಳೋದನ್ನು ಹೇಳಬೇಕಾಗ್ತದೆ. ಮಾತ್ರ ಅಲ್ಲ, ನಾವು ನೃತ್ಯದಲ್ಲಿ ಮನೋಧರ್ಮ ಅಂತ ಹೇಳ್ತೇವೆ. ನಾವು ಆ ಸಂದರ್ಭದಲ್ಲಿ ನಮ್ಮ ಮನಸ್ಸಿಗೆ ಏನು ಬರ್ತದೆ ಅದನ್ನು ಮಾಡುವಂಥದ್ದು. 170 ಗಂಟೆ ನಿದ್ರೆ ಮಾಡದೇ ಇದ್ದಾಗ ನಮ್ಮ ತಲೆ ಹುಚ್ಚಾಗಿರ್ತದೆ.
ಅಂತಹ ಆ ನಿದ್ರೆಯ ಹುಚ್ಚಿನಲ್ಲಿ ಕೂಡ ಮನೋಧರ್ಮವನ್ನು ಇಲ್ಲಿ ಕುಳಿತಂಥ ಎಲ್ಲ ಪ್ರೇಕ್ಷಕರಿಗೆ ಯಾವ ರೀತಿ ಅವರ ಮನಸ್ಸು ಈ ದಾಖಲೆಗೋಸ್ಕರ ತುಡಿತಾ ಇದೆ, ಆ ತುಡಿತಕ್ಕೆ ಸರಿ ಹೋಗುವ ರೀತಿಯಲ್ಲಿ ಅವಳ ಮನೋಧರ್ಮವನ್ನು ಅವಳು ಪ್ರಸ್ತುತಪಡಿಸಿದ್ದಾಳೆ. ನಾಟ್ಯ ಸರಸ್ವತಿ, ನೃತ್ಯಾದಿ ದೇವತೆ ಆದಂತಹ ನಟರಾಜನ ಸಂಪೂರ್ಣ ಮುಕ್ಕೋಟಿ ದೇವತೆಗಳ ಒಂದು ಆಶೀರ್ವಾದ ಅವಳಿಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಬರೀ ಸೌರಭ ಕಲಾ ಪರಿಷತ್ತಿನ ಹೆಮ್ಮೆಯಲ್ಲ, ಅಲೋಷಿಯಸ್ ಶಾಲೆಯ ಹೆಮ್ಮೆಯಲ್ಲ, ನಮ್ಮ ತುಳುನಾಡು ಮಾತ್ರ ಅಲ್ಲ, ನಮ್ಮ ಇಡೀ ಭಾರತಕ್ಕೆ ಅವಳು ಇಂಥ ಒಂದು ದೊಡ್ಡ ದಾಖಲೆಯನ್ನು ಬರೆದು ನೃತ್ಯ ಕ್ಷೇತ್ರಕ್ಕೆ ಒಂದು ಉತ್ತಮ ಮಾದರಿಯಾಗಿದ್ದಾಳೆ ಅಂತ ಹೇಳ್ಬೋದು. ಮತ್ತೊಂದು ಅಂತ ಹೇಳಿದರೆ, ಸಾಮಾನ್ಯವಾಗಿ ನಾವು ನೃತ್ಯ ಮಾಡ್ತೇವೆ, ಒಂದು ನೃತ್ಯ ಕಲಾವಿದೆ ಆಗಿರ್ತೇವೆ. ಆದರೆ ಇಲ್ಲಿ 100 ಅಲ್ಲ, 1000 ಅಲ್ಲ, ಸಾವಿರಾರು ಜನ ಬಂದಿದ್ದಾರೆ ಒಂದು ವಾರದಲ್ಲಿ. ಆ ಪ್ರತಿಯೊಬ್ಬರು ಅವಳ ತಾಳಕ್ಕೆ ತಾಳ ಹಾಕ್ತಾಯಿದ್ರು, ಅವಳ ಹಾವಭಾವಗಳಲ್ಲಿ ಲೀನ ಆಗ್ತಾಯಿದ್ರು. ಇಲ್ಲಿ ನೃತ್ಯವೇ ಗೊತ್ತಿಲ್ಲದೆ ಬಂದಂಥವರೆಲ್ಲರೂ ನೃತ್ಯವನ್ನು ಆಸ್ವಾದಿಸುವ ರೀತಿಯಲ್ಲಿ ಅವಳು ಒಂದು ದಾಖಲೆಯನ್ನು ಬರೆದಿದ್ದಾಳೆ. ಅವಳ ಗುರುವಾಗಿ ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ. ಪ್ರತಿ ಅವಳ ಹೆಜ್ಜೆಯಲ್ಲಿ ಕೂಡ ಒಂದು ಕಿಚ್ಚಿನ ರಿಂಗಣ ಇತ್ತು, ಪ್ರತಿ ಹಾವಭಾವದಲ್ಲಿ ಕೂಡ ಒಂದು ತ್ಯಾಗದ ಸಂಕೇತ ಇತ್ತು. ಪ್ರತಿ ಗಂಟೆಗಳು ಕಳೆದ ಹಾಗೆ ಅಲ್ಲಿ ಒಂದು ಹೋರಾಟದ ಗತಿ ಇತ್ತು ಅಂತ ನನಗನ್ನಿಸ್ತಾ ಇದೆ. ಬಹುಶಃ ಇವತ್ತಿನ ಯುವ ಪೀಳಿಗೆ ಭರತನಾಟ್ಯವನ್ನು ಯಾರು ನೋಡ್ತಾರೆ, ಅರ್ಧ ಗಂಟೆ ನೋಡಿದರೆ ನೋಡಬಹುದು. ಅಂಥದ್ರಲ್ಲಿ ನಮ್ಮ ಭಾರತೀಯ ಪರಂಪರೆಯಾದಂತಹ ಈ ಭರತನಾಟ್ಯವನ್ನು 170 ಗಂಟೆಗಳು ಸತತವಾಗಿ ವೀಕ್ಷಿಸ್ಬೋದು ಅಂತ ಹೇಳುವಂಥದ್ದನ್ನು ಅವಳು ದಾಖಲೆ ಮಾಡಿದ್ದಾಳೆ. ಜಾತಿ ಮತ ಭೇದ ಎಲ್ಲವನ್ನ ಮೀರಿ ಇವತ್ತು ಕಲೆಯ ಮೂಲಕ ಅವಳು ಎಲ್ಲರನ್ನು ಒಟ್ಟುಗೂಡಿಸಿ ಒಂದು ದಾಖಲೆಯನ್ನು ಮಾಡಿದ್ದಾಳೆ. ಕೇವಲ 19 ವಯಸ್ಸಿನ ಕುವರಿ ಕೂಡ ವಿಶ್ವ ದಾಖಲೆಯನ್ನು ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದಾಳೆ. ಒಂದು ಮಹಿಳೆಯಾಗಿ ಅವಳ ಧೀಶಕ್ತಿ ಏನು ಅಂತ ಹೇಳೋದನ್ನು ತೋರಿಸ್ಕೊಟ್ಟಿದ್ದಾಳೆ. ಇಷ್ಟೇ ಅಲ್ಲದೆ ಈ ಒಂದು ವಾರದಿಂದ ಈ ವೇದಿಕೆಯಲ್ಲಿ ಅವಳು ನೃತ್ಯ ಮಾಡ್ತಾಯಿದ್ಲು. ನಾನು ಇದನ್ನು ವೇದಿಕೆ ಅಂತ ಕರೆಯುವುದಿಲ್ಲ, ಶ್ರೀರಾಮ ಕೃಷ್ಣ ಶಿವ ಅಂತ ಹೇಳಿಕೊಂಡು 170 ಗಂಟೆಗಳು ಸತತವಾಗಿ ಶಿವ ಕೃಷ್ಣನ ಧ್ಯಾನ ಸಾಮಾನ್ಯವಾಗಿ ದೇವಸ್ಥಾನದಲ್ಲಿ ಕೂಡ ನಡೀಲಿಕ್ಕಿಲ್ಲ. ಅಲ್ಲಿ ಅಷ್ಟಾವಧಾನ ಆಗ್ತದೆ ಸ್ವಲ್ಪ ಹೊತ್ತು, ಮತ್ತು ದೇವಸ್ಥಾನದ ಬಾಗಿಲು ಮುಚ್ತದೆ. ಆದರೆ ಇಲ್ಲಿ ಸತತವಾಗಿ ಹಗಲು ರಾತ್ರಿ ನೃತ್ಯವನ್ನು ಮಾಡಿ ಇಲ್ಲಿ ಒಂದು ನೃತ್ಯದ ಕುಂಡವನ್ನು ಮಾಡಿದ್ದಾಳೆ. ಈ ವೇದಿಕೆಯನ್ನು ಒಂದು ನೃತ್ಯ ಮಂಟಪ, ಒಂದು ದೇವಸ್ಥಾನ ಅಂತ ಹೇಳ್ಬೋದು. ನಮ್ಮ ಸೌರದ ಮಕ್ಕಳೆಲ್ಲರೂ ಬಂದು ಈ ವೇದಿಕೆಯಲ್ಲಿ ದೇವರ ಪ್ರಾರ್ಥನೆಯನ್ನು ಮಾಡಿ ನಮಸ್ಕಾರ ಮಾಡಿದ್ದಾರೆ. ಅಷ್ಟು ಪವಿತ್ರವನ್ನಾಗಿ ಮಾಡಿದ್ದಾಳೆ ಈ ವೇದಿಕೆಯನ್ನು ಅವಳು. ಹೇಗೆ ಪ್ರತಿ ಮನಸ್ಸಿನಲ್ಲಿ ಅಂದರೆ ಯುವ ಮನಸ್ಸಿನಲ್ಲಿ ನೃತ್ಯದ ಕಿಚ್ಚನ್ನು ಅವಳು ರೂಪಿಸಿದ್ದಾಳೆ. ಅವಳಿಗೆ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. 28 ತಾರೀಕು 12-15 ಇದು ಸಂತ ಎಲೋಷಿಯಸ್ ಯೂನಿವರ್ಸಿಟಿಯ ಹಿಸ್ಟ್ರಿಯಲ್ಲೇ, ಚರಿತ್ರೆಯಲ್ಲೇ ಒಂದು ವಿಶೇಷವಾದ ದಿನ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಇದೆಲ್ಲ ಸಾಧ್ಯವಾಯಿತು ನಮಗೆ ಮಿಸ್ ರೆಮೋನಾ ಇವೇಟ್ ಪಿರೇರರಿಂದ. ಅವಳು ನಮ್ಮ ಫೈನಲ್ ಇಯರ್ BA ಸ್ಟೂಡೆಂಟ್. ಅವಳು ಇಲ್ಲಿ ಕಲಿಬೇಕಾದ್ರೆ ಮುಂಚೆ ಕೂಡ ಅವಳಿಗೆ ಭಾಳಷ್ಟು ಪುರಸ್ಕಾರ ಸಿಕ್ಕಿತ್ತು. ಆದರೆ ಇದು ಅವಳ ಒಂದು ಕನಸಾಗಿತ್ತು. ಇದು ಕನಸನ್ನು ನನಸು ಮಾಡಲಿಕ್ಕೆ ನಮಗೆ ಸಂತ ಎಲೋಷಿಯಸ್ ಕಾಲೇಜ್ ಯೂನಿವರ್ಸಿಟಿಯಿಂದ ಸಾಧ್ಯವಾಯಿತು. ನಾವೆಲ್ಲ ಒಟ್ಟು ಸೇರಿ ನಮ್ಮ ಮ್ಯಾನೇಜ್ಮೆಂಟ್, ಇನ್ಸ್ಟಿಟ್ಯೂಷನ್, ಎಲ್ಲ ಸ್ಟೇಕ್ ಹೋಲ್ಡರ್ಸು, ನಮ್ಮ ಟೀಚರ್ಸ್ ಆಗ್ಬೋದು, ಸ್ಟೂಡೆಂಟ್ಸ್ ಆಗ್ಬೋದು, ಎಲ್ಲ ಅವಳಿಗೆ ಪ್ರೋತ್ಸಾಹ ಕೊಟ್ಟು ಇವತ್ತು ನಮಗೆ ಭಾಳ ಸಂತೋಷ ಆಗ್ತದೆ. ಅವಳು 170 ಅವರ್ಸ್ ಈ ರೆಕಾರ್ಡನ್ನು ಭರತನಾಟ್ಯಂ ನಮ್ಮದೇ ಆದ ಟ್ರೆಡಿಷನಲ್ಲಿ ಅವಳು ಮಾಡಿದ್ದಾಳೆ. ಅದೊಂದು ನಮಗೆ ಭಾಳ ಹೆಮ್ಮೆಯ ವಿಷಯ. ಬೇರೆ ಬೇರೆ ರೀತಿಯಲ್ಲಿ ಮಾಡ್ಬೋದು, ಆದರೆ ನಮ್ಮ ಇಂಡಿಯನ್ ಟ್ರೆಡಿಷನಲ್ಲಿ ಅವಳು ಹೇಳಿದಾಗೆ ಇಟ್ ಈಸ್ ನಾಟ್ ಎ ಟೆಸ್ಟ್ ಆಫ್ ಫಿಸಿಕಲ್ ಎಂಡ್ಯೂರೆನ್ಸ್, ರಾದರ್ ಇಟ್ ಇಸ್ ಅ ಟೆಸ್ಟಿಮನಿ ಫಾರ್ ದ ಟೈಮ್ಲೆಸ್ ಟ್ರೆಡಿಷನ್ ಆಫ್ ಕ್ಲಾಸಿಕಲ್ ಭರತನಾಟ್ಯಂ. ಇದೊಂದು ನಮಗೆ ಭಾಳ ಒಂದು ಹೆಮ್ಮೆ ಕೊಡುವಂಥ ವಿಷಯ. ಇಂಥದ್ದು ವಿಷಯಗಳು ಆಗಲಿ ನಮ್ಮ ಸಂಸ್ಥೆಯಲ್ಲಿ, ಮಂಗಳೂರಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಇಂಥ ರೆಕಾರ್ಡ್ಸ್ಗಳಿಗೆ ಅವಳೊಂದು ಮಾದರಿಯಾಗಲಿ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. I thank the Lord Almighty, my teachers, my friends and everyone who were behind me the whole time. Even when I had a doubt on myself, they stood for me. They were like, no, you can do it. So thank you so much. So I'll talk about it later on. Later on she will speak, but now she is very happy. You can say that you have managed to complete these 170 hours, and thanks to all. Yes. ಮಗಳ ಒಂದು ಡ್ರೀಮ್ ಇತ್ತು ಗಿನ್ನಿಸ್ ಮಾಡಬೇಕಂತೇಳಿ. ಅದು ಗಿನ್ನಿಸ್ ಇಲ್ಲದಿದ್ದು ಸಹ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ಅದಕ್ಕೆ ಅದು ಕನಸನ್ನು ನಮ್ಮ ಸೈಂಟ್ ಅಲೋಷಿಯಸ್ ಕಾಲೇಜಿನ ಯೂನಿವರ್ಸಿಟಿಯವರು ಪೂರ ಮಾಡಿದ್ದಾರೆ. ಅವರಿಗೆ
ಹೃದಯದಿಂದ ಧನ್ಯವಾದಗಳು ಅಷ್ಟೇ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಎಟಿಎಂ ಕಾರ್ಡ್ ಮರೆತು ಬಂದೆ, ಅರ್ಜೆಂಟ್ ಆಗಿ ಎಟಿಎಂನಿಂದ ಹಣ ಬೇಕಿತ್ತು, ಅಯ್ಯೋ ಏನ್ ಮಾಡೋದು ಈಗ ಅಂತ ಯೋಚಿಸ್ತಿದ್ದೀರಾ? ಚಿಂತೆ ಬಿಟ್ಟು ಬಿಡಿ, ಪುತ್ತೂರು ಒನ್ ಎಟಿಎಂಗೆ ಬನ್ನಿ. ನಿಮ್ಮ ಮೊಬೈಲ್ನಲ್ಲಿರೋ ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಸ್ಕ್ಯಾನರ್ ಬಳಸಿ ಕಾರ್ಡ್ ಇಲ್ಲದೆಯೇ ಸುಲಭವಾಗಿ ಹಣ ವಿತ್ಡ್ರಾ ಮಾಡಿ. ಹಣ ತೆಗೆಯುವುದು ಮಾತ್ರವಲ್ಲ, ಹಣ ಡೆಪಾಸಿಟ್ ವ್ಯವಸ್ಥೆಯೂ ಲಭ್ಯ. ಈಸಿಯಾಗಿ ಭೀಮ್ ಆಪ್ ಮೂಲಕ ಅಕೌಂಟ್ ಲಿಂಕ್ ಮಾಡಿ ಕೆನರಾ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, ಸೌತ್ ಇಂಡಿಯಾ ಬ್ಯಾಂಕ್, ಇಂಡಿಯನ್ ಬ್ಯಾಂಕ್, ಫೆಡರಲ್ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್ ಹೀಗೆ ಒಟ್ಟು 13 ಬ್ಯಾಂಕ್ ಖಾತೆಗಳಿಗೆ ಒಂದೇ ಎಟಿಎಂ ಮೂಲಕ ಈಸಿಯಾಗಿ ಯುಪಿಐ ಸ್ಕ್ಯಾನ್ ಮೂಲಕ ಡೆಪಾಸಿಟ್ ಮಾಡುವ ವ್ಯವಸ್ಥೆ. ಪುತ್ತೂರಿನ ಕೇಂದ್ರ ಭಾಗಗಳಾದ 3 ಕಡೆ ನಮ್ಮ ಎಟಿಎಂ ಸೌಲಭ್ಯ. ಗಾಂಧಿ ಕಟ್ಟೆ ಬಳಿ ಕೆಎಸ್ಆರ್ಟಿಸಿ ಕಮರ್ಷಿಯಲ್ ಬಿಲ್ಡಿಂಗ್ನ ಫಸ್ಟ್ ಫ್ಲೋರ್, ಪುತ್ತೂರು ಮುಖ್ಯ ರಸ್ತೆಯ ಹರಿಪ್ರಸಾದ್ ಹೋಟೆಲ್ ಎದುರುಗಡೆ. ಇದರೊಂದಿಗೆ ಸುಳ್ಯದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿಯೂ ಸೇವೆ ನೀಡುತ್ತಿರುವ ಈಸಿ ಎಟಿಎಂ. ಪುತ್ತೂರು ಒನ್ ಎಟಿಎಂ ಬಳಸಿ ಸುಲಭವಾಗಿ ಹಣ ಪಡೆಯಿರಿ, ಹಣ ಡೆಪಾಸಿಟ್ ಕೂಡ ಮಾಡಿ.